ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗೆಟ್ ಅಪ ಪ್ರಚಾರ ಮಲ್ಪನ ಬೊಕ್ಕ ಹೆಗ್ಗಡೆ ಕುಟುಂಬನು ಸುಮಾರದು ಕುಚ್ಚನೆ ಮಲ್ಪನೆಗೆ ಇರೋದ ತೋಜಾದ ಶುಕ್ರವಾರ ಅಖಿಲ ಕರ್ನಾಟಕ ಶ್ರೀ ಮಂಜುನಾಥ ಸ್ವಾಮಿ ಭಕ್ತವೃಂದ ಸಂಘಟನೆದ ನೆಲೆಟ್ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನಡು ಸಾರ್ವಜನಿಕ ಸಭೆ ಬೊಕ್ಕ ಸುಳ್ಳು ಸುದ್ದಿಲೆಗೆ ಎದುರಾದ ಕಾರ್ನಟ ಪೂಜಾತ ಅಟಣೆ ಮಲ್ತದಿತ್ತೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಡಾಕ್ಟರ್ ಎಲ್.ಎಚ್. ಮಂಜುನಾಥ ಪಾತಿರ್ದ ಸುಳ್ಳು ಗೋಪುರದ ಮಿತ್ತು ಉಂತುಂಡ ಸತ್ಯ ತೋಜಿಜಿ ಸೌಜನ್ಯ ಕುಟುಂಬದ ಕ್ಲೆಡ ತಾನು ಬಿನ್ನೋಯ್ ತನ್ನವು ಈತೆ ಸುಳ್ಳುಡ್ದು ಪಿದೈ ಬತ್ತು ತೋಲೆ ನಿಕ್ಲಿಗ ಸತ್ಯ ತೂಜುಂಡು ಸತ್ಯೊನ್ನಾಡ್ನ ಪ್ರಯತ್ನ ಮಲ್ಪಲೆ ರಡ್ಡ ಸರತ್ತ ಪದ್ರಾಡಿಡ್ದು ಕೆಲವು ವ್ಯಕ್ತಿಲು ಭಾರಿ ಪೊರ್ಂಬಾಟ ನಡಪಾಂದು ಬೈದೆರ ಇತ್ತೆ ಸಮಾಜ ಸೇವಿಡು ಉಪ್ಪು ನಕ್ಲಿನ ಬೊಕ್ಕ ಧಾರ್ಮಿಕ ಕ್ಷೇತ್ರಗೂ ಅಪಮಾನ ಮಲ್ಪನ ಕಾರ್ಯಲು ನಡೆದೊಂದುಂಡೊಂದು ಪಂಡೇರ. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಪಾತಿರ್ದ್ ಭಾರತ ದೇಶಡು ಏಪಲ ಸತ್ಯಗು ಜಯ ಧರ್ಮಸ್ಥಳ ಪವಿತ್ರ ಆದುಂಡು ಖಾವಂದೆರ್ ಸುದ್ದ ಉಲ್ಲೆರಂದು ಪಂಡೇರ. ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ಪಾತಿರ್ದ್ ಏರ್ ಕೆರ್ನಕ್ಲೆನ ಒಟ್ಟು ಸೇರ್ದು ಸುಳ್ಳು ಸುದ್ದಿ ಪರಡೊಂದುಲ್ಲೆರ ಅಕ್ಲೆಗ್ ಧಿಕ್ಕಾರ ಅಂದು ಏವ್ರತು ಜಯರ. ಪ್ರತಿಭಟನೆ ಸಭೆಡ್ದು ಬೊಕ್ಕ ಉಜಿರೆ ದೇವಸ್ಥಾನದ್ದು ಉಜಿರೆ ಎಸ್ಟಿಎಂ ಕಾಲೇಜ್ ಮುಟ್ಟ ಭಕ್ತರು ಪ್ರತಿಭಟನೆದ ಜಾತ ನಡಪಯರ. ಸೌಜನ್ಯ ಕೇಸನ್ನು ಸರಿಯಾದ ತನಿಖೆ ಮಲ್ತದ ನ್ಯಾಯಕ್ಕಾದ ಒತ್ತಾಯ ಮಲ್ತದ ಶಾಸಕರು ಹರೀಶ್ ಪುಂಜ ಮೆರೆಡ ಸರ್ಕಾರಗೂ ಭಿನ್ನೈತೊನ್ನ ಓಲೆ ಕುರಿಯರ. ವಿಧಾನ ಪರಿಷತ್ ಸದಸ್ಯರಾಯನ ಪ್ರತಾಪ ಸಿಂಹ ನಾಯಕ್ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶರತ್ ಕೃಷ್ಣ ಪಡುವೆಟ್ನಾಯ ಅಜಿಲ ಸೇಮೆದ ಅರಸರು ಡಾಕ್ಟರ್ ಪದ್ಮ ಪ್ರಸಾದ್ ಅಜಿಲ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಗ್ರಾಮಾಭಿವೃದ್ಧಿ ಯೋಜನೆದ ಸಿಇಒ ಅನಿಲ್ ಕುಮಾರ್ ಜನಜಾಗೃತಿ ವೇದಿಕೆ ರಾಜ್ಯ ಗುರ್ಕಾರ್ಯರು ರಾಜಣ್ಣ ಕೊರವಿ ತಾಲೂಕು ಗುರ್ಕಾರ್ಯರು ಖಾಸಿಂ ಮಲ್ಲಿಗೆ ಮನೆ ದುಂಬುದ ಗುರ್ಕಾರ್ದಿ ಶಾರದಾ ರೈ ತಿಗಳ ಸಮಾಜದ ರಾಜ್ಯ ಗುರ್ಕಾರ್ಯರು ಜಯರಾಜ್ ಹೊಸಕೋಟೆ ಸುಂದರಗೌಡ ಇಚ್ಚಿಲ ಜನಜಾಗೃತಿ ವೇದಿಕೆ ತಾಪಕ ಗುರ್ಕಾರ್ಯರು ಪ್ರಸಂತ ಸಾಲಿಯನ್ ಪಾಲ್ಗೊಂಡರು. ನಮ್ಮ ಉಸಿರು ನಮ್ಮೆಲ್ಲರ ಉಸಿರು. ಆ ಉಸಿರು ಕಡೆ ಬೆಟ್ ತೋರಿಸ್ಬೇಡ, ಆ ಉಸಿರು ಕಡೆ ಬೆಟ್ ತೋರಿಸ್ಬೇಡ, ಆ ದೇವರ ಸನ್ನಿಧಿ ಬೆಟ್ ತೋರಿಸ್ಬೇಡ. ಯಾರು ಸೌಜನ್ಯ ಕೊಲೆ ಮಾಡಿದ್ದಾರೆ ಅವ್ರ ಶಿಕ್ಷೆ ಆಗಕ್ಕೆ ನಾವು ನಿಮ್ಮ ಜೊತೆಲಿ ಕುಳಿತಿರೋರು ಎಲ್ಲರೂ ಬರ್ತಾರೆ, ಯಾರು ಬರಲ್ಲ ಅನ್ನಲ್ಲ. ಆದ್ರೆ ಕ್ಷೇತ್ರದ ಬಗ್ಗೆ ಇನ್ನೊಂದ್ಸತಿ ಮಾತಾಡಿದ್ರೆ ನಾವ್ಯಾರು ಸುಮ್ಮನೆ ಇರಲ್ಲ. ಅಸಮಾಧಾನ ಇರೋದು ನಿಮ್ಮ ಮೇಲೆ. ನನ್ನ ಅಸಮಾಧಾನ ಆ ಯೂಟ್ಯೂಬ್ ಚಾನಲ್ನಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಯಬಿಟ್ಟವರ ಮೇಲಲ್ಲ. ನನ್ನ ಅಸಮಾಧಾನ ಆ ಯೂಟ್ಯೂಬ್ ಚಾನಲನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತೀರಲ್ಲ ನಿಮ್ಮ ಮೇಲೆ. ಪೂಜ್ಯ ಕಾವಂದರೆ ನಾವು ನಿಮ್ಮ ಜೊತೆಗೆ, ಪೂಜ್ಯ ಕಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ. ನನ್ನ ಮಗಳ ಹೋರಾಟಕ್ಕೆ ನಾನು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇನೆ. ನಾವು ಸೌಜನ್ಯ ಪರವಾಗಿದ್ದೇವೆ 100ಕ್ಕೆ 100. ಆದರೆ ನಾವು ಹೆಗ್ಗಡೆಯವರ ಪರವಾಗಿದ್ದೇವೆ 100ಕ್ಕೆ 110. ನಾವು ಹೆಗ್ಗಡೆಯವರ ಪರವಾಗಿದ್ದೇವೆ, ಜೀವ ಕೊಡ್ತೇವೆ. ನಾವು ಈ ಹೋರಾಟದಲ್ಲಿ ನಿಲ್ಲೋದಿಲ್ಲ. ಇವತ್ತು ಈ ಪ್ರಕರಣವನ್ನ ಸುಳ್ಳಿನ ಕೋಟೆಯ ಮೇಲೆ ನಿಂತು ಸತ್ಯವನ್ನ ಹುಡುಕುವಂತ ಪ್ರಯತ್ನವನ್ನ ಈ ಸುಳ್ಳು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಬಹಳ ದೊಡ್ಡ ಹೋರಾಟ 2012ರಿಂದ ಒಂದಷ್ಟು ವ್ಯಕ್ತಿಗಳು ಮಾಡಿಕೊಂಡು ಬಂದಿದ್ದಾರೆ. ಸೌಜನ್ಯ ಪ್ರಕರಣ ಅನ್ನುವಂಥ ವಸ್ತುವಿನ ಮೇಲೆ ಬಂದೂಕಿಟ್ಟು ಹೆಗ್ಗಡೆ ಅವರನ್ನ ಹಣಿಯಬೇಕು ಅಂತ ಹೇಳಿ ದೊಡ್ಡ ಒಂದು ಹುನ್ನಾರ, ದೊಡ್ಡದೊಂದು ಪ್ರಯತ್ನ. ಇದು ನಾನು ಯಾವುದೇ ಧಾರ್ಮಿಕವಾಗಿ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಏಳಿಗೆಗೆ ಬರುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳನ್ನು
ಸಮಾಜ ಸೇವೆ ಮಾಡುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳನ್ನ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ ಅವಮಾನ ಮಾಡುವಂತ, ಅವುಗಳನ್ನೆಲ್ಲ ಹೀನಾಯ ಮಾಡುವಂತ ಒಳದೊಡ್ಡ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. 11 ವರ್ಷಗಳ ಹಿಂದಿನ ಒಂದು ಕೊಲೆಯ ವಿಚಾರ. ಶಾಲಾ ಬಾಲಕಿ ಸೌಜನ್ಯ ಎನ್ನುವಂತ ಒಂದು ಮಗು ಕೊಲೆ ಆಗ್ತದೆ. ಇಷ್ಟು ವರ್ಷ ಸುಮ್ಮನೆ ಇದ್ದಂತ ನಾವು ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೆಲವು ವಿಚಾರವನ್ನ ನೋಡುವಂತ ವ್ಯವಸ್ಥೆಗೆ ನಾವು ಒಳಗಾಗ್ತೇವೆ. ಆದರೆ ಇವತ್ತು ಏನು ಇದರಲ್ಲಿ ತರ್ಕ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಪೂಜ್ಯ ಹೆಗ್ಗಡೆಯವರು ಹೇಳ್ತಾರೆ, ಸೌಜನ್ಯ ನಮ್ಮ ಊರಿನ ಹುಡುಗಿ, ನಮ್ಮ ಬಾಲಕಿ, ನಮ್ಮ ಕ್ಷೇತ್ರದ ಶಾಲೆಯಲ್ಲಿ ಕಲಿತಾ ಇದ್ದಂತಹ ಒಬ್ಬ ಹುಡುಗಿ ಹತ್ಯೆ ಆಗಿದೆ. ಇವರ ಬಗ್ಗೆ ಯಾವುದೇ ತನಿಖೆ ಕೂಡ ಸರ್ಕಾರ ಮಾಡುವುದರಲ್ಲಿ ನನ್ನ ಅಭ್ಯಂತರ ಇಲ್ಲ, ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಈ ವಿಚಾರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಗುರಿಯಾಗಿಟ್ಟುಕೊಂಡು, ಪೂಜ್ಯ ಕಾವಂದ್ರನ್ನ ಗುರಿಯಾಗಿಟ್ಟುಕೊಂಡು ಆಪಾದನೆ ಮಾಡುವಂತದ್ದು ಏನಿದೆ ಅನ್ನುವಂಥದ್ದು ವಿಚಾರ. ಹೆಗ್ಗಡೆ ಕುಟುಂಬದ ಮೇಲೆ ತೂರಿಸುವಂತ ಕೃತ್ಯ, ಹೇಯ ಕೃತ್ಯ ಮಾಡುವವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಇವತ್ತು ಇಲ್ಲಿ ಎದ್ದು ನಿಂತಿದ್ದೇವೆ. ಸತ್ಯಮೇವ ಜಯತೆ, ಈ ದೇಶದ ಇತಿಹಾಸ, ಈ ದೇಶದ ಸ್ವಾತಂತ್ರ್ಯ ಎಲ್ಲ ಸತ್ಯಮೇವ ಜಯತೆ ಮುಖಾಂತರ ಆದಂತ ಇತಿಹಾಸ. ಆ ತಿಮ್ಮರೋಡಿ ತಾಕತ್ತಿದ್ರೆ ಇಲ್ಲಿ ಬರಬೇಕು. ತಿಮ್ಮರೋಡಿಗೆ ಆಗ್ಲಿಲ್ಲ. ತಿಮ್ಮರೋಡಿ ಕಳ್ಳ, ತಿಮ್ಮರೋಡಿ ನೀಚ, ತಿಮ್ಮರೋಡಿ ಅವನು ಎಲ್ಲ ದುಷ್ಕೃತ್ಯದಲ್ಲಿ ಅವನ ಪಾತ್ರವಿದೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಗೆ ಕೆಟ್ಟುಕೊಡ್ತಾನೆ, ಅವನ ಅಪ್ಪನಿಂದ ಸಾಧ್ಯ ಇಲ್ಲ. ಅವನ ಅಪ್ಪನನ್ನು ನಾವು ಎದುರಿಸ್ತೇವೆ. ಇವತ್ತು ನಿಜವಾದ ಹೋರಾಟದ ಕಿಚ್ಚಿಗೆ ಒಂದು ಕಿಚ್ಚು ಬಿದ್ದಿದೆ. ಇವತ್ತು ಹೋರಾಟದ ಕಿಚ್ಚು ಬಿದ್ದಿದೆ. ಇದು ಎಲ್ಲಿ ಹೊರಗೆ ಹೋಗಿ ನಿಲ್ತದೆ ನೋಡಿ. ಖಂಡಿತವಾಗಿ ಯಾರು 11 ವರ್ಷದ ಹಿಂದೆ ಅನ್ಯಾಯಕ್ಕೆ ಒಳಗಾಗಿ ಸಾವನ್ನಪ್ಪಿದಳೋ ಆ ಕುಟುಂಬಕ್ಕೆ, ಅವಳಿಗೆ ಖಂಡಿತವಾಗಿ ಈ ವರ್ಷ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಅಣ್ಣಪ್ಪ ಸ್ವಾಮಿ ಖಂಡಿತ ನ್ಯಾಯ ಕೊಡ್ತಾರೆ. ಕ್ಷೇತ್ರದ ವಿರುದ್ಧ ಬರೀ ಸೌಜನ್ಯನ ಹೆಸರನ್ನ ಇಟ್ಟುಕೊಂಡು ವ್ಯವಸ್ಥಿತ ಷಡ್ಯಂತರ ಮಾಡುವ ದೊಡ್ಡ ಜಾಲ ಇದೆ. ಇದನ್ನು ಹಿಡನ್ ಅಜೆಂಡಾ ಇದೆ ಇವರದ್ದು. ಯಾಕೆ ಧರ್ಮಕ್ಷೇತ್ರ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಜಗತ್ತಿನಾದ್ಯಂತ ಭಕ್ತವೃಂದವನ್ನು ಹೊಂದಿದೆ. ಹೇಗಾದ್ರೂ ಮಾಡಿ ಇಲ್ಲಿಗೆ ಬರುವ ಭಕ್ತರನ್ನು ನಿಲ್ಲಿಸಬೇಕು. ಇದರ ಒಟ್ಟಿಗೆ ಮಿಷನರಿಗಳ ಕೈವಾಡವೂ ಇದೆ. ನೀವು ಕೂಲಂಕುಷವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತೀರಲ್ಲ, ಇದೇ ಪ್ರಶ್ನೆಯನ್ನು ತಿಮ್ಮರೋಡಿ ಅವರಿಗೂ ಮಾಡಿ, ದಯಮಾಡಿ ಯಾಕೆ ನೀವು ಇದರ ವಿರುದ್ಧ ಧರ್ಮಸ್ಥಳವನ್ನು ಎಳೆದು ತರ್ತೀರಿ? ನ್ಯಾಯಾಲಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆಯೂ ನೀವು ಯಾಕೆ ಅವರ ಹೆಸರನ್ನ, ಅವರ ಕ್ಷೇತ್ರವನ್ನ, ಪೂಜ್ಯ ಕಾವಂದ್ರ ಹೆಸರನ್ನ ಯಾಕೆ ನಡುವಿನಲ್ಲಿ ಎಳೆದು ತರ್ತೀರಿ? ಅಪಪ್ರಚಾರ, ಕಟ್ಟುಕತೆ, ಸುಳ್ಳು ಕಥೆಗಳನ್ನು ಯಾಕೆ ಹೇಳ್ತೀರಿ ಅನ್ನೋದನ್ನ. ಕುಮಾರಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಅದು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ನೊಂದ ಕುಟುಂಬ 11 ವರ್ಷದಿಂದ ಯಾವ ರೀತಿಯ ಒಂದು ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದಾರೆ, ಅದರಿಂದ ಅವ್ರು ಹೊರಗೆ ಬರಬೇಕು. ನೆಮ್ಮದಿಯಾದ ಒಂದು ಸತ್ಯ ಧರ್ಮದ ನ್ಯಾಯ ಅವರಿಗೆ ಸಿಗಬೇಕು. ಒಂದು. ಎರಡನೇದಾಗಿ ಉಗ್ರವಾಗಿ ಹೋರಾಟ, ಇದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಎರಡನೇದಾಗಿ ಪೂಜ್ಯ ಕಾವಂದರ ವಿರುದ್ಧ, ಧರ್ಮ ಕ್ಷೇತ್ರದ ವಿರುದ್ಧ, ಕಾವಂದರ ಕುಟುಂಬದ ವಿರುದ್ಧ, ಇಡೀ ಧರ್ಮಸ್ಥಳದ ವಿರುದ್ಧ ಇವರೇನು ವ್ಯವಸ್ಥಿತ ಷಡ್ಯಂತ್ರ ಮಾಡಿಕೊಂಡು ಇಡೀ ನಾಡಿಗೆ ಪ್ರಚಾರ ಮಾಡ್ತಿದ್ದಾರಲ್ಲ, ಅಪಪ್ರಚಾರ, ಅದು ನಿಲ್ಲಬೇಕು. ಟ್ರಕ್ ಗುದ್ದದ ಮೆದುಳು ಮಲ್ಪುನ ಕಾರ್ಯ ಉಂತಾಯಿನ ಮಣಿಪಾಲ ಆಸ್ಪತ್ರೆಗೆ ಸೇರ್ಸಾದಿತ್ತಿನ ಉದ್ಯಾವರ ಬೋಳಾರಗುಡ್ಡೆ ಅಂಕುದ್ರದ 37 ವರ್ಷ ಪ್ರಾಯದ ಪ್ರಶಾಂತ್ ಮಲ್ಪನರ್ನ ಶರೀರದ ಅಂಗೋಲಿನ ದಾನ ಮಲ್ತದಾರನ ಇಲ್ಲಲ್ದಕ್ಲು ಮನುಷ್ಯತ್ವ ತೋಜಾದಿರು. ಮಲ್ಪೆ ಮೀನುಗಾರಿಕಾ ಬಂದರ್ಡ್ ಕನ್ನಿ ಪಾರ್ಟಿ ಕೆಲಸ ಮಲ್ತೊಂದಿತ್ತಿನ ಪ್ರಶಾಂತ್ ಬುಧವಾರ ಮಧ್ಯಾಹ್ನ ಕೆಲಸ ಮುಗಿತದ ಇಲ್ಲಡೆ ಬರಿಯರೆ ರಾಜಮಾರ್ಗ ತಾಜೇತ ಉದ್ಯಾವರ ಹಲಿಮಾ ಸಬ್ಜು ಸಭಾಭವನದ ಕೈತಲು ಮಾರ್ಗ ಕಡಪನಗ ಟ್ರಕ್ ಎಡ್ತದ ಮತಿ ಜಂದ ಮಾರ್ಗದ ಬರಿಟ ಊರ್ದಿತ್ತೆರ ತರಿಕ್ ಜೋರ್ದ ಪೆಟ್ಟಾತಿನಾರೇನು ಪ್ರವೀಣ್ ಬೊಕ ಅಭಿಷೇಕ್ ಪನ್ಪನಕ್ಲು ಊರ್ದಕ್ಲನ ಸೈಡ್ ಒಡಿಪು ಖಾಸಗಿ ಆಸ್ಪತ್ರೆಗೆ ಕೊನದು ಅಲ್ಪ ಡಾಕ್ಟರ್ ಪಣ್ಣಂಚ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ಸೇರ್ಸಾದಿತ್ತಂಡ. ಮೆದುಳು ಕೆಲಸ ಮಲ್ಪಂದ ಗುರುವಾರ ಕಂಡ ಪ್ರಶಾಂತ್ ಹಿಡ್ದೇರು. ಈ ಪೊರ್ತುಡು ಆಸ್ಪತ್ರೆದ ವೈದ್ಯರು ಪ್ರಶಾಂತ್ ಇಲ್ಲಲ್ದಕ್ಲಿಗ ಅಂಗಾಂಗ ದಾನ ಬಗೆಟ್ ಮಾಹಿತಿ ಕೊಡ್ತಿರು. ಸೋದರಿ ಪ್ರಮೀಳಾ ಅಂಗಾಂಗ ದಾನ ಮಲ್ಪರೆ ಒಪ್ಪಿಗೆ ಕೊಡ್ದು ಮನುಷ್ಯತ್ವ ತೋಜಾದಿರು. ಟ್ರಕ್ ಡ್ರೈವರ್ ಜಗನ್ನಾಥ ಗೌಡ ಪನ್ಪನಾಯನ ಮಿತ್ ಕೇಸ್ ಪಾರ್ದಿನ ಕಾಪು ಸ್ಟೇಷನ್ದ ಪೊಲೀಸರು ತನಿಖೆ ದುಂಬರಿತಿದರು. ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿದ ಬರವು ಕಲ್ಪನಾ ಪೊಣ್ಣುಲು ಬೇತೆ ಪೊಣ್ಣುಲಿನ ವಿಡಿಯೋ ಚಿತ್ರೀಕರಣ ಮಲ್ತಿನೇಕ ಭಾರಿ ವಿರೋಧ ತೋಜಾದ ಗುರುವಾರ ವಿಶ್ವ ಹಿಂದೂ ಪರಿಷತ್ ಪೊಕ ಬಜರಂಗ ದಳದ ಸಂಘಟನೆಲು ಒಡಿಪುಡು ಪ್ರತಿಭಟನೆ ನಡಪಾಯ. ಒಡಿಪು ಜಿಲ್ಲದ
ವಿಧಾನಸಭಾ ಕ್ಷೇತ್ರದ ಸಂಘ ಪರಿವಾರ ಬೊಕ್ಕ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಯುತ್ತಾರೆ. ಕೇಸನ್ನು ಎಸ್ಐಟಿಗೂ ಕೊರಡು ಪೊಲೀಸ್ ತನಿಖೆ ಹಿಡಿದು ನ್ಯಾಯ ತಿಕ್ಕುಜಿ ನ್ಯಾಯಾಂಗ ತನಿಖೆ ನಡಪಾವುದೊಂದು ಪ್ರತಿಭಟನೆ ಒತ್ತಾಯ ಮಲ್ತಾರೆ. 3 ಕಿಲೋಮೀಟರ್ ದಾತು ದೂರ ಪ್ರತಿಭಟನೆದ ಜಾಥಾ ಸಾಗಂಡ ಒಡಿಪು ಕ್ಲಾಕ್ ಟವರ್ ಎದುರು ಸಾರ್ವಜನಿಕ ಸಭೆ ಅಟಣೆ ಆದಿತ್ತಂಡ ದಿಂಜದನ ಸೇರ್ನೆಡ್ದವರ ಪ್ರತಿಭಟನೆದ ಸಭೆಯನ್ನು ಕೃಷ್ಣ ಮಠದ ಪಾರ್ಕಿಂಗ್ ಜಾಗೆಗೆ ಬದಲ್ತಾರೆ. ಕಾಲೇಜು ನಡೆದಿನ ಸಂಗತಿ ಬಗ್ಗೆ ಟ್ವೀಟ್ ಮಲ್ತಿದಿನ ರಶ್ಮಿ ಸಾಮಂತ್ ಪ್ರತಿಭಟನೆದ ಮೆರವಣಿಗೆ ಪಾಲ್ದೊಂಡ್ಯರ. ಪೊಲೀಸ್ ತನಿಖೆ ಹಿಡಿದು ನ್ಯಾಯ ತಿಕ್ಕುಜಿ ನ್ಯಾಯಾಂಗ ತನಿಖೆ ಹಿಡಿದು ಮಾತ್ರ ಸತ್ಯ ಪಿದೈ ಬರುಂದು ರಶ್ಮಿ ಸಾಮಂತ್ ಪಂಡ್ಯರು. ವಿಶ್ವ ಹಿಂದೂ ಪರಿಷತ್ ನಾಯಕೆ ಶರಣ್ ಪಂಪೇಲ್ ಪಾತಿರ್ದು ಕೈಲು ಮೈಪು ಪತ್ತುನ ಕೈಕುಲು ನ್ಯಾಯಕ್ಕಾದ ಇಲ್ಲಲ್ದ ಜೋಕ್ಲನ ರಕ್ಷಣೆಗಾದ ತಲ್ವಾರ್ ಕತ್ತಿ ಪತ್ತೊಡೊಂದು ಲಿಪ್ಪು ಕೊರಿಯರು. ನಗ್ನ ವಿಡಿಯೋವನ್ನು ತೆಗೆದು ಅದನ್ನು ಇನ್ನೊಬ್ಬರಿಗೆ ಹಂಚುವಂತ ಒಂದು ಕೃತ್ಯವನ್ನು ಯಾರು ಮಾಡಿದರೆ ಈ ಕೃತ್ಯವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಈ ಸಭೆಯ ಮುಖಾಂತರ ಬಲವಾಗಿ ನಾವು ಇದನ್ನು ಖಂಡಿಸ್ತೇವೆ. ಒಂದು ಕಡೆ ನೋವಿನ ಸಂಗತಿ, ಒಬ್ಬಳು ಹೆಣ್ಮಗಳು ಇನ್ನೇನು ನನ್ನ ಮನೆಯಲ್ಲಿ ಬಡತನ ಇದೆ, ತಂದೆ ಕಾರ್ಪೆಂಟರ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನಾನು ಉಡುಪಿಯ ಒಂದು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನರ್ಸಿಂಗ್ ಕಲಿತು ಆಪರೇಷನ್ ಟೆಕ್ನಾಲಜಿ ಎಂಬಂತ ಒಂದು ಡಿಪ್ಲೊಮಾ ಇನ್ ಆಪರೇಷನ್ ಟೆಕ್ನಾಲಜಿ ಎಂಬಂತ ಕೋರ್ಸ್ ಅನ್ನು ನಾನು ಮಾಡಬೇಕು. 3 ವರ್ಷ ಕಲಿತ ನಂತರ ನಾನು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಸೇರಿಕೊಂಡು ನನ್ನ ಮನೆಗೆ ಸಂಪಾದನೆ ಮಾಡಬೇಕು ಎಂಬ ಕೆಲಸವನ್ನು ಕಾಣ್ತಿರ್ಬೇಕಾದ್ರೆ ಆ ಹೆಣ್ಮಗಳ ವಿಡಿಯೋವನ್ನು ತೆಗೆದು ಸಂತೋಷವನ್ನು ಪಡುವಂತಹ ಒಂದು ಕೃತ್ಯವನ್ನು ಇವತ್ತು ಮಾಡಿದಾಗ ಆ ಹೆಣ್ಣಿನ ಮನಸ್ಸಿಗೆ ಏನಾಗಬಹುದು? ಇವತ್ತು ಮನೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ನಾನು ಅವರ ಮನೆಯ ಸಂಬಂಧಿಕರ ಹತ್ರ ಮಾತಾಡಬೇಕಾದ್ರೆ ಮನೆಯವರು ಹೇಳಿದ್ರು ಅವರು ಸುಸೈಡ್ ಅಟೆಂಪ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ. ನೋಡಿ ಹೇಗಿದೆ ಕಥೆ, ಹೇಗಿದೆ ದುರ್ದೈವ ನಮ್ಮದು. ಯಾವ ಧೈರ್ಯದಲ್ಲಿ ಇವತ್ತು ಹಿಂದೂ ಹೆಣ್ಮಕ್ಕಳು ಕಾಲೇಜಿನಲ್ಲಿ ಕಲಿಯಬೇಕು, ಸೌಹಾರ್ದತೆಯ ಪಾಠವನ್ನು ಕಾಲೇಜಲ್ಲಿ ಕಲಿಸ್ತಾರೆ. ಇವತ್ತು ಅದೇ ವಿದ್ಯಾರ್ಥಿನಿಯರು ತನ್ನ ಒಟ್ಟಿಗಿಟ್ಟಂತಹ ಸಹಪಾಠಿಗಳ ನಗ್ನ ವಿಡಿಯೋವನ್ನು ತೆಗೆದು ಇನ್ನೊಬ್ಬರಿಗೆ ಹಂಚುತ್ತಿದ್ದಾರಂತ ಕೇಳಿದ್ರೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯ ಸ್ಥಿತಿಗೆ ನಾವೆಲ್ಲ ಹೋಗಿದ್ದೇವೆ. ಸಮಾಜದಲ್ಲಿ ಇಂಥ ಘಟನೆಗಳು ಫಸ್ಟ್ ಟೈಮ್ ಆಗುವುದಲ್ಲ, ತುಂಬಾ ಸರ್ತಿ ಆಗಿದೆ. 1992ನಲ್ಲಿ ಅಜ್ಮೀರ್ ಎಂಬ ಜಾಗದಲ್ಲಿ ಖಾದೀಮ್ ಪರಿವಾರದವರು ಸುಮಾರು 500 ಜನ ಹೆಣ್ಣು ಮಕ್ಕಳ ಫೋಟೋ ತೆಗೆದು ಅದನ್ನು ಬ್ಲ್ಯಾಕ್ ಮೇಲ್ ಆಗಿ ಯೂಸ್ ಮಾಡಿ ಅವರನ್ನು 1 ವರ್ಷದ ಕಾಲ ರೇಪ್, ಬೇರೆ ಬೇರೆ ಅನಾಹಿತ ಕೃತ್ಯಗಳನ್ನು ಅವರ ಜೊತೆ ಮಾಡಿದ್ದಾರೆ. ಇದೇ ಅಲ್ಲ, 2021 ಈಗವೇ 1-2 ವರ್ಷದ ಹಿಂದೆ ಒಬ್ಬ ಮುಸಲ್ಮಾನನ್ನು ಬುರ್ಕಾ ಹಾಕಿ ನಮ್ಮ ಡೆಲ್ಲಿಯ ಗುರುದ್ವಾರದ ಒಳಗೆ ಹೋಗಿ ಹೆಣ್ಣು ಮಕ್ಕಳ ಒಂದು ಚಿತ್ರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ನಮ್ಮದು ಫಸ್ಟ್ ಟೈಮ್ ಆಗುದಲ್ಲ ಉಡುಪಿಯಲ್ಲಿ, ಹೀಗೆ ಆಗ್ತಾ ಉಂಟು. ಇಟ್ ಹ್ಯಾಪನ್ 30 years ago, ಇಟ್ ಹ್ಯಾಪನ್ 2 years ago, ಇಟ್ ಹ್ಯಾಪನ್ ಲಾಸ್ಟ್ ವೀಕ್. ಆಗ್ತಾ ಉಂಟು. ಬಟ್ ನಿಮ್ಗೆ ಏನಂತ ಗೊತ್ತುಂಟಾ, ಹಿಂದೂ ಜೊತೆಗೆ ಏನಾದರೆ ಅಪರಾಧ ಆದರೆ ಯಾರೂ ಈ ವಿಷಯ ಬಗ್ಗೆ ಮಾತಾಡುವುದಿಲ್ಲ, ಫ್ರಂಟ್ ಪೇಜಲ್ಲಿ ಬರುವುದಿಲ್ಲ, ಇದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಯಾರು ಮಾಡುವುದಿಲ್ಲ. ಯಾಕಂದ್ರೆ ಸೆಕ್ಯುಲರಿಸಮ್, ಸೂಡೋ ಸೆಕ್ಯುಲರಿಸಮ್, ಹಿಂದುತ್ವ ಮತ್ತೆ ಕೋಮವಾದ ಅಂತ ನಮ್ಮನ್ನು ಎಲ್ಲರೂ ತಳ್ಳಿ ಬಿಡ್ತಾರೆ. ನಮ್ಮ
ಹಿಂದೂ ಹೆಣ್ಣಿನೊಟ್ಟಿಗೆ ಅಪರಾಧವಾದರೆ ಅವಳಿಗೂ ಈಕ್ವಲ್ ಜಸ್ಟಿಸ್ ಸಿಗ್ಬೇಕು ನಮ್ಮ ಸೊಸೈಟಿಯಲ್ಲಿ. ಇದೇ ಒಂದು ನಮ್ಮ ಹೋರಾಟ. ಕರ್ನಾಟಕ ಬ್ಯಾಂಕ್ ಇತ್ಯದ ವರ್ಷದ ಸುರುತ 3 ತಿಂಗೊಲ್ದ ಅಖೇರಿಗೆ 300 ಕೋಟಿ 7 ಲಕ್ಷ ರೂಪಾಯಿ ಒಟ್ಟು ಲಾಭ ಘೋಷಣೆ ಮಲ್ತದಂಡ. ಕರಿನ ವರ್ಷ ಒಂದುವೇ ಪೊರ್ತುಡು 114 ಕೋಟಿ 18 ಲಕ್ಷ ರೂಪಾಯಿ ಲಾಭ ತೋಜಿದಿತ್ತಂಡ. ಅಂಚಾದ ಈ ಸರ್ತಿ ಶೇಕಡ 222 ಬಟ್ಟ ಆಸ್ಪತ್ತಾಜೇತ ಬುಲೆಚ್ಚಲು ಸಾಧ್ಸಾದಂಡ. ಗುರುವಾರ ಕರ್ನಾಟಕ ಬ್ಯಾಂಕ್ ಕುಡ್ಲ ಪಂಪ್ವೆಲ್ದ ಪ್ರಧಾನ ಆಫೀಸ್ ಆಡಳಿತ ಮಂಡಳಿ ಸಭೆಟ್ಟು ವರ್ಷದ ಸುರುತ ಹಂತದ 3 ತಿಂಗೊಲ್ದ ವರದಿನ ಒತ್ತೊಂದುಂಡು. ಬ್ಯಾಂಕ್ದ ನಿರ್ವಹಣಾ ಲಾಭ 1 ಕೋಟಿ 17 ಲಕ್ಷ ರೂಪಾಯಿ ಒಟ್ಟು ಬಡ್ಡಿ ಆದಾಯ 814 ಕೋಟಿ 85 ಲಕ್ಷ ರೂಪಾಯಿಗೆ ಮುಟ್ಟುದುಂಡು. ಒಟ್ಟು ವ್ಯವಹಾರ ಆಜಿಬೊಟ್ಟ 85% ಎರ್ತದ ಒಟ್ಟುಗು 1,48,441 ಕೋಟಿ 27 ಲಕ್ಷ ರೂಪಾಯಿ ಮುಟ್ಟುದುಂಡು. ಒಂದು ಕರಿನ ವರ್ಷ 1,38,936 ಕೋಟಿ 17 ಲಕ್ಷ ರೂಪಾಯಿ ಆದಿತ್ತಂಡ. ಠೇವಣಿ 7.92% ಎರ್ತದ ಒಟ್ಟುಗು 86,951 ಕೋಟಿ 76 ಲಕ್ಷ ರೂಪಾಯಿ ಬೊಕ್ಕ ಸಾಲ ಶೇಕಡ 5.36 ಎರ್ತದ ಒಟ್ಟುಗು 51,481 ಕೋಟಿ 41 ಲಕ್ಷ ರೂಪಾಯಿಗೆ ಇಡ್ದಂಡ. ಈ ಸರ್ತಿ ಸುರುತ ಹಂತಡು 1,72,000 ಜನ ಗಿರಾಕಿಲು ಹೊಸ ಅಕೌಂಟ್ ಮಲ್ತದ KBL ಪರಿವಾರಗೂ ಸೇರ್ದಿರು. ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ದೇರೆಬೈಲ್ ಕುಡ್ಲದ ನಿಲೆಟ್ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯನ ಆಫೀಸ್ ಕುಡ್ಲ ಉತ್ತರ ವಲಯ ಬಲ್ಮಠ ಒಂದೆತ ಒಟ್ಟು ಸೇರಿಕೆಡು ಶುಕ್ರವಾರ ಕುಡ್ಲದ ಕರಾವಳಿ ಮೈದಾನಡು ಹೋಬಳಿ ಮಟ್ಟದ ಕಬಡ್ಡಿ ಪಂಥ ನಡೆತಂಡ. ಶಾಲೆದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಸಂಪಾವತಿ ಉದಿಪನಲ್ಲಿ ಸಿಡ್ ಪಾತ್ರೆಲ್ಲ ಎತ್ಕೊಂಡ್ಯರು. ದೇರೆಬೈಲ್ 23ನೇ ವಾರ್ಡ್ದ ಮಹಾನಗರ ಪಾಲಿಕೆ ಸದಸ್ಯರು ರಂಜಿನಿ ಕೋಟ್ಯಾನ್ ತುಡರ್ಪುತ್ತದ ಸಭಾಲೇಸನು ಉದಿಪನ ಮಲ್ತೆರು. ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಜಿ ಉಸ್ಮಾನ್ ಪಾತಿರ್ದು ಪಂತೊಡು ಪಾಲ್ದೆ ತೊನ್ನಕ್ಲಿಗೆ ಎಡ್ಡೆಪ್ಪು ಬೇಕೇರು. ಹೋಬಳಿ ಮಟ್ಟದ ಕಬಡ್ಡಿ ಪಂತನು ದೇವನ್ನೇಕ್ ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ಗೂ ಇಲಾಖೆಡ್ದು ಮೆಚ್ಚಿಗೆದ ಓಲಿನ ಈ ಪೊರ್ತುಡು ಕೊರಿಯರ್. ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ದ ಗುರ್ಕಾರ್ಯರು ಮಾಧವ ಸುವರ್ಣ ಕಾಪಿಕಾಡ್ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ವಿನೋದ ಅಮೀನ್, ಕಾವೂರು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಪ್ರೇಮಲತಾ, ಶಾಲೆದ ದೈಹಿಕ ಶಿಕ್ಷಕ ರಕ್ಷಕ ಸಂಘದ ಗುರ್ಕಾರ್ಯರು ಹರೀಶ್ ರೈ, ಸರ್ಕಾರಿ ಪ್ರೌಢಶಾಲೆ ಬಂದರ್ದ ದೈಹಿಕ ಶಿಕ್ಷಣ ಟೀಚರ್ ಶ್ರೀಮತಿ ಆಶಾ ನಾಯಕ್, ಮಂಗಳೂರು ಸಂಪನ್ಮೂಲ ಕೇಂದ್ರದ BRP ಶ್ರೀಮತಿ ವೀಣಾ, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಗುರ್ಕಾರ್ಯರ ನಾಗರಾಜ ಎಸ್, ಒತ್ತು ಗುರ್ಕಾರ್ದಿ ಶ್ರೀಮತಿ ರಮ್ಯಾ RB ಮಲ್ಲ ಭಿನ್ನರಾದಿತ್ಯರು. ಟೀಚರ್ ಬಬಿತಾ ಸೊಲ್ಮೆ ಸಂದಾಯರು ಶ್ರೀಮತಿ ಚಂದ್ರವತಿ ಕಾರ್ಯಕ್ರಮ ಸುಧಾರ್ತಿರು. ಶಾಲೆದ ಗುರ್ಕಾರ್ಯರ ಮಾಧವ ಸುವರ್ಣ ಬಿನ್ನೆರ್ನ ಒಟ್ಟು ಸಿರಿಗೆಡು ತಾರೈದರ್ಥದ ಕಬಡ್ಡಿ ಪಂಥದ ಕಲಾ ಉದಿಪನ ಮಲ್ತಿರು. 75ನೇ ವರ್ಷದ ಜನ್ಮ ದಿನಾಚರಣೆದ ಗೌಜಿಡುಪ್ಪನ ಶ್ರೀದೇವಿ ಬರವು ಸಂಸ್ಥೆಲನ ಗುರ್ಕಾರ್ಯರು ಎ ಸದಾನಂದ ಶೆಟ್ಟಿಯರಿಗೆ ಕುವೆಂಪು ವಿಶ್ವವಿದ್ಯಾನಿಲಯ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊರ್ನೆಡ್ದ ಅವರ ಅರೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ನಿಲೆಟ್ ಸಮ್ಮಾನದ ಮರ್ಯಾದೆ ಲೇಸು ಕುಡ್ಲದ ಜ್ಯೋತಿ ಹೋಟೆಲ್ ಕುಡ್ಲ ಕೋರ್ಟ್ದ ಸಭಾಂಗಣೋಡ್ ನಡೆತಂಡ. ಪಟ್ಲ ಫೌಂಡೇಶನ್ದ ಗುರುಕಾರ್ಯರ ಸತೀಶ್ ಶೆಟ್ಟಿ ಪಟ್ಲ, ಪ್ರಧಾನ ಕಾರ್ಯಂತರ ಪುರುಷೋತ್ತಮ ಭಂಡಾರಿ ಅಡ್ಯಾರ್, ಪಣವದ ಅಧಿಕಾರಿ ಸುದೇಶ್ ಕುಮಾರ್ ರೈ, ಸಂಘಟನಾ ಕಾರ್ಯಂತರ ಕದ್ರಾ ನವನೀತ ಶೆಟ್ಟಿ, ಹಿರಿಯ ಮಾರ್ಗದರ್ಶಕರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಟ್ರಸ್ಟ್ದ ಕುಡ್ಲ ಘಟಕದ ಗುರುಕಾರ್ಯರ ತಾರನಾಥ್ ಶೆಟ್ಟಿ ಬೋಳಾರ, ಟ್ರಸ್ಟ್ ಕೇಂದ್ರ ಸಮಿತಿ ಜತೆ ಕಾರ್ಯಂತರ ವಿ ಶೆಟ್ಟಿ, ಅಶೋಕನಗರ ಸಂಘಟನಾ ಕಾರ್ಯಂತರ ಪ್ರದೀಪ್ ಆಳ್ವಾ ಕದ್ರಿ ಈ ಪೊರ್ತುಡಿತ್ತರ. ಡಾಕ್ಟರ್ ಸದಾನಂದ ಶೆಟ್ಟಿ ಪಾತಿರ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಸೊಲ್ಮೆ ಸಂದಾಯರು. ಓದಿಪ್ಪನಾಗ ಪ್ರಪ್ರಥಮ ಬಾಲಿಗೆ ಏತು ಕುರುಡಿ ಕಂದಜ ಹೊಂದಿಚ್ಚಿ ಏತು ಕುರುಡಲ್ಲ ಪಂಡ ಕಮ್ಮಿ ಆಯ್ದ್ರೆ ಬಲ್ಲಿ ನಮ್ಮ ಉದ್ದೇಶ ಪ್ರಪ್ರಥಮವಾದ 50,000 ಚೆಕ್ ಆ ಟೈಮ್ ಪ್ರಪ್ರಥಮವಾದ ಕೊಡ್ತಾರೆ. 5 ರೂಪಾಯಿ ನಮ್ಮ ಫೌಂಡೇಶನ್ ಟ್ರಸ್ಟ್ ಇಲ್ಲ ಅದು ಅವ್ರ ಆಶೀರ್ವಾದ ನಡೆಸೋದುಂಟು. ಕೇವಲ ಫೌಂಡೇಶನ್ಗೆ ಮಾತ್ರ ಅತ್ತೆ ಏರು ಒಂಜಿ ಕಷ್ಟಡು ಬತ್ತಲ ನಾಡಲ್ಲ ఆయన ಪಿರಗಡಪುಂಡ ಹಿಸ್ಟ್ರಿ ಸದಾನಂದ ಶೆಟ್ಟರಿಗೆ ಇಪ್ಪಂದು. ಸದಾನಂದ ಶೆಟ್ಟರ್ ಒಂಜಿ ವಿಷಯ ಬಂದಾಗ ಆ ಒಂಜಿ ಪಾತ್ರೆ ಬರಪುಣೆ ಕೊಡುಗೈ ದಾನಿ ಅಂಚಿನ ಧರ್ಮಾತ್ಮರಿಗೆ ಇನಿ ಈತ ಮಲ್ಲ ಒಂದು ಯೂನಿವರ್ಸಿಟಿ ಇಡೋದು ಗೌರವ ಡಾಕ್ಟರೇಟ್ ತೆಗೊಂಡ ಬಂಡ ನಂಗೆ ಮಾತ್ರೆಗಳ ತೆಗೆಮಂಚಿತ್ರ ಅಂದ್ರೆ ಎಲ್ಲ ಪಂಡೊಂದು ಇಂಚಿನ ಒಂಜಿ ಸನ್ನಿವೇಶ ಪಾಲ್ಗೊಂಡು ಪಡೆಯರೆ ಅವಕಾಶ ತಿಗಣ ಎಂಕಲ್ಲ ಭಾಗ್ಯವಂತಿರಿ ಎಂಕಲ್ ಒಂದು ಎಲ್ಲಿಯ ಕಾಣಿಕೆ ನನಗೆ ಏತು ಕುಂಡಲ ಕಡಿಮೆನೆ ಅಂಚಿನ ಧರ್ಮಿಷ್ಠಗೆ ನನಾಥ ದೇವಿರಿ ಆಯುಷ್ಯ ಆರೋಗ್ಯ ಸಂಪತ್ತಿನ ಕೊರಡ ಇಂಚಿನ ಸಂಪತ್ತು ಕೊರಡ ಅವು ಸಮಾಜಕ್ಕೆ ವಿನಿಯೋಗ
ಅವರಿಗೆ ಬಂದಿರುವ ದೊಡ್ಡ ಮನ್ನಣೆ ಸರ್ವಥಾ ಅದಕ್ಕೆ ಅವರು ನೆಗೆಟಿವಿಸಮ್, ನೇತ್ಯಾತ್ಮಕತೆ ನಮ್ಮ ಸಮಾಜದಲ್ಲಿ ಬೆಳೀತಾ ಇರುವ ಕಾಲದಲ್ಲಿ ಪಾಸಿಟಿವ್ ದೃಷ್ಟಿಯಿಂದ ನೋಡಿ ಸ್ವಸಾಮರ್ಥ್ಯದಿಂದ ಬದುಕಿನಲ್ಲಿ ಮೇಲೆ ಬಂದು ಅಸಾಧಾರಣವಾದ ಸಾಧನೆ ಮಾಡಿದ ಸದಾನಂದ ಶೆಟ್ಟರಿಗೆ ಕುವೆಂಪು ಯೂನಿವರ್ಸಿಟಿ ಕೊಟ್ಟದ್ದು ಡಾಕ್ಟರೇಟ್. ಮತ್ತು ವಿಶೇಷ, ಕುವೆಂಪು ಕೂಡ ಒಬ್ಬ ದೊಡ್ಡ ಸಾಧಕ, ಕವಿ. ಡಾಕ್ಟರ್ ಕಾರಂತರು ಹೇಳಿದ ಒಂದು ಮಾತು ನೆನಪಾಗ್ತದೆ, ಲೇಖಕನಾಗಿ ಕವಿಯಾಗಿಯೇ ಸಾಧಕನಾಗಬೇಕಾಗಿಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ ಅಂತ ಲೇಖಕರಾದ ಕಾರಂತರು ಹೇಳಿದರು. 4-6 ಕಾರ್ಯಕ್ರಮಗಳು ನಾನು ತುಂಬ ಒಡನಾಡಿ ಅಲ್ಲ ಅವರಿಗೆ, ಆದರೆ ಸಾಮಾಜಿಕವಾಗಿ ಒಟ್ಟಾಗ್ತೇವೆ, ಹೆಮ್ಮೆಯಿಂದ ಹೇಳ್ತಾರೆ. ನನ್ನ ಶ್ರೀಮತಿಯವರು ಜೋಶಿಯವರ ಸಹಪಾಠಿ, ಹಾಗೆ ಹೇಳಬೇಕಾದ್ದೇನಿಲ್ಲ ಅವರಿಗೆ, ಅದರಿಂದ ರಿಫ್ಲೆಕ್ಟೆಡ್ ಗ್ಲೋರಿ ಏನಿಲ್ಲ, ಅವರ ಮೂಲಕ ನಮಗೆ ಬರಬೇಕು. ಕುವೆಂಪು ಯೂನಿವರ್ಸಿಟಿ ಒಬ್ಬ ಲೇಖಕನಿಗೆ, ವಿಜ್ಞಾನಿಗೆ, ಸಾಧಕನಿಗೆ, ಕಲಾವಿದನಿಗೆ ಕೊಡಬೇಕು. ನಮ್ಮಲ್ಲಿ ಹೆರಾರ್ಕಿ ಬದಲಾಗಬೇಕು. ಒಬ್ಬ ಲೇಖಕ, ಕಲಾವಿದನ ಹಾಗೆ ಅದಕ್ಕಿಂತ ಹೆಚ್ಚು ಒಬ್ಬ ಸದಾನಂದ ಶೆಟ್ಟಿ. ಫೌಂಡೇಶನ್ ಟ್ರಸ್ಟ್ ಒಂದು ಸತೀಶ್ ಶೆಟ್ಟಿ ಪಟ್ಲ ಅವ್ರನ್ನ ಮುಖಂಡರು ಈ ಸನ್ಮಾನ ಕಾರ್ಯಕ್ರಮ ಮಾಡುತ್ತದೆ. ನನ್ನ ಬಗ್ಗೆ ಸುಮಾರು ಬುಗಾರಿಯಲ್ಲಿ ಏನೋ ಕೂರಿಲ್ಲ ಒಂಜೆಟ್ಟೆ ಅಂಜಾನೆಟ್ಟೆ ಪುಗಾರ್ನ ಖುಷಿಲ ಅಪ್ಪಜಿ ಬೇಜಾರ್ಲ ಅಪ್ಪಜಿ ಒಂಜೇನಕ್ಕಾಯನ ಅಂಚೆ ಜೋಶಿ, ಡಾಕ್ಟರ್ ಜೋಶಿ ಎನ್ನ ಕೊಡದಿನ ಕ್ಲಾಸ್ಮೇಟ್ ಅದು. ಆರೆ ನನ್ನ ಬಗ್ಗೆ ಭಾರಿ ಅಭಿಮಾನ ರೀ. ವಾ ಅನ್ನ ಯಕ್ಷಗಾನದ ವಾ ಫಂಕ್ಷನ್ ಕೊಂಡಲ್ಲ ಒಬ್ಬಿನ ಕಮ್ಮಿ ಆಗ ಕೆಲವು ಸರಿ ಭಾಸ್ಕರ ಕುಕ್ಕಲ್ಲಿ ಬರ್ತದೆ ಕೊಂಚ ಬರೋಡು ಬಣ್ಣ ಹಣ ಬರ್ತದೆ ಒಕ್ಕ ಒಂಜಗಳಿಗೆ ಬರ್ತ ಹೋಗಿ ನಾನು ಅಂಜನೆ ನನ್ನ ಬಗ್ಗೆ ಮಸ್ತ್ ಕೊಡ್ಲೋಡು ಪಾತಿದೆ. ವಿದ್ಯಾಭಾರತಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಶಕ್ತಿ ವಿದ್ಯಾಸಂಸ್ಥೆ ಶಕ್ತಿನಗರದ ಒಟ್ಟು ಸಿರಿಗೆಡ್ ಜಿಲ್ಲಾ ಮಟ್ಟದ ಕಬಡ್ಡಿ ಪಂಥ ಕುಡ್ಲ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆದ ಮೈದಾನಡು ನಡೆತಂಡ. ವಿದ್ಯಾಭಾರತಿ ಪ್ರಾಂತ್ಯ ಕಾರ್ಯಾಂತರ ಬೊಕ್ಕ ಪುತ್ತೂರು ವಿದ್ಯಾವರ್ಧಕ ಸಂಘದ ನಿರ್ದೇಶಕರು ವಸಂತ ಮಾಧವ ಕಬಡ್ಡಿ ಪಂತನು ಉದಿಪನ ಮಲ್ತಿರ. ಬೆಂಗಾಲ್ ವಾರಿಯರ್ಸ್ ದ ಪ್ರೋ ಕಬಡ್ಡಿ ಗುಪ್ಪುದಾರ ಮಿಥುನ್ ಗೌಡ ಮಲ್ಲಭಿನ್ನರಾದಿತ್ಯರ. ಶಕ್ತಿ ಬರೋ ಸಂಸ್ಥೆದ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್, ವಿದ್ಯಾಭಾರತಿ ದಕ್ಷಿಣ ಕನ್ನಡ ಜಿಲ್ಲಾ ಗೊಬ್ಬುದ ಸಂಯೋಜಕರ ಕರುಣಾಕರ, ವಿದ್ಯಾಭಾರತಿ ಕಾರ್ಯಂತರ ರಮೇಶ್, ಶಕ್ತಿ ವಸತಿ ಶಾಲೆದ ಪ್ರಿನ್ಸಿಪಾಲರ್ ರವಿಶಂಕರ ಹೆಗಡೆ ಬೊಕ್ಕ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ್ ದಿವ್ಯ ಜ್ಯೋತಿ ಈ ಪುರ್ತುಡಿತ್ತರ. ವಸಂತ ಮಾಧವ ಉದಿಪನ ಭಾಷಣ ಮಲ್ತದ ಶರೀರ ಗುಬ್ಬಕ ಮಾನಸಿಕವಾದ ಕಬಡ್ಡಿ ಗುಬ್ಬು ಧೈರ್ಯ ಹೆಚ್ಚ ಮಲ್ಪನೇಟ್ ಮಲ್ಲ ಪಾಲು ವಹಿಸುಂಡು ವಿದ್ಯಾಭಾರತಿ ಸುರುಡ್ದಿಂಚ ಈ ಗುಬ್ಬುಗು ಉಮೇದು ಕೊರೊಂದು ಬೈದನದ ಪಂಡ್ಯರ. ಪಂತೊಡು 23 ಶಾಲೆಲನ 550 ಜೋಕ್ಲು ಪಾಲ್ದೆತ್ತೊಂಡ್ಯರ. 4 ವರ್ಷ ಪ್ರಾಯದ ಉಲಯದ ಅಂಜೋಕ್ಲೆನ 14 ಕೂಟ, ಪೊಣ್ಣುಲೆನ ಎನ್ಮ ಕೂಟ 17 ವರ್ಷ ಪ್ರಾಯದ ಅಂಜೋನಕ್ಲೆನ 13 ಕೂಟ, ಪೊಣ್ಣುಲೆನ 5 ಕೂಟ, 14 ವರ್ಷ ಪ್ರಾಯದ ಆಣ್ಲೆನ 7 ಕೂಟ, ಪೊಣ್ಣುಲೆನ 3 ಕೂಟ ಪಾಲ್ದೆತ್ತೊಂಡ. ಕಬಡ್ಡಿ ಎಂಬುದು ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂತಹ ಮತ್ತು ಜಗತ್ತಿಗೆ ಒಂದು ಮಾದರಿಯ ಒಂದು ಕ್ರೀಡಾ ಸ್ಪರ್ಧೆಯ ಒಂದು ಆಟ. ಯಾಕೆಂದರೆ ವಿವಿಧ ರೀತಿಯ ಆಟಗಳು ಯಾವ ರೀತಿ ಶಾರೀರಿಕ, ಮಾನಸಿಕ ಮತ್ತು ನಮ್ಮಲ್ಲಿ ಧೈರ್ಯ, ಸ್ಥೈರ್ಯ ಇದನ್ನೆಲ್ಲ ಹೆಚ್ಚಿಸ್ತದೋ ಅದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಈ ಕಬಡ್ಡಿ ಹೊಂದಿರ್ತದೆ. ಅದರಲ್ಲೇ ವಿದ್ಯಾಭಾರತಿ ಬಹಳ ಹಿಂದಿನಿಂದಲೂ ಸಹ ಈ ರೀತಿ ಕಬಡ್ಡಿ ಮತ್ತು ಖೋ ಇದನ್ನು ಆಯೋಜನೆ ಮಾಡ್ತಾಯಿತ್ತು. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದಕ್ಕೆ ವಿದ್ಯಾಭಾರತಿ ಸಂಲಗ್ನಗೊಂಡು ಆ ಮೂಲಕ ಒಂದು ಖೇಲ್ ಪರಿಷತ್ತಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ವಿವಿಧ ರೀತಿಯ ಬೇರೆ ಆಟಗಳನ್ನು ಇವುಗಳನ್ನೆಲ್ಲ ಜೋಡಿಸಿಕೊಂಡಿತ್ತು. ಇದೊಂದು ತುಂಬ ಸಂತೋಷ ತರುವಂಥ ಒಂದು ಸಮಾರಂಭ ನಮಗೆ ಶಕ್ತಿ ವಿದ್ಯಾಲಯ. ಯಾಕೆಂದರೆ ಜಿಲ್ಲಾ ಮಟ್ಟದ ಕಬಡ್ಡಿ ಸಮಾರಂಭವನ್ನು ಆಚರಿಸುವಂಥದ್ದು ಭಾಗ್ಯ ಸಿಕ್ಕಿದ್ದು ನಮಗೆ ಭಾಳ ವಿಶೇಷ. ಅದರಲ್ಲೂ ವಿದ್ಯಾಭಾರತಿಯ ಅಡಿಯಲ್ಲಿ ಎಲ್ಲ ಇವತ್ತು ಬಂದ ವಿದ್ಯಾರ್ಥಿನಿಯರಿಗೆ, ಆಟಗಾರರಿಗೆ ನಾನು ಶುಭಾಶಯವನ್ನು ಕೋರುತ್ತಾ
ಉಪ್ಪಳದ ಪಂಪ್ವೆಲ್ ಕೈತಲ್ದ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಬೊಕ್ಕ ಕರ್ನಾಟಕ ಕಾಡು ಇಲಾಖೆ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆದ ಒಟ್ಟು ಸಿರಿಗೇಡು ವನ ಮಹೋತ್ಸವ ಲೆಕ್ಕೊಡು ಎಂಐಒ ಸಹಸ್ರ ವೃಕ್ಷಾಭಿಯಾನ 2023 ಮುಗಿತಲ ಕಾರ್ಯಕ್ರಮ ನಡೆತಂಡು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿದ ವಲಯಾಧಿಕಾರಿ ಡಾಕ್ಟರ್ ರವಿ ಡಿಎಸ್ ಪಾತಿರ್ದು ಜೀವಲು ಒರಿಯೋಡಾಂಡ ಜೈವಿಕ ಪರಿಸರ ಭಾರಿ ಅಗತ್ಯ ನಮ್ಮ ದಮ್ಮುಗು ದೈಮರಕುಲು ಆಮ್ಲಜನಕ ಒದಗಾವ ಆಂಡ ನಮ್ಮ ಪ್ರಕೃತಿಗೆ ಬುಡಂದೆ ದೌರ್ಜನ್ಯ ನಡಪಾವ ಇಂದೇನು ತಡೆಪುನ ಅಗತ್ಯ ಅಂದು ಪಂಡೆರ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಪಾತಿರ್ದು ನಮ್ಮ ಪರಿಸರ ನಾಶ ಏತೋ ಮಲ್ತೊಂದುಲ್ಲ ದೈಮರ ತೋಜಂದೆ ಆತಂಡ ಎಂಐಒದ ಕಾರ್ಯಕ್ರಮ ಪರಿಸರ ಕಾಳಜಿ ಮೆಚ್ಚುಗೆ ಅಂಡ್ ಸರ್ಕಾರದ ಇಲಾಖೆಲಿಂದೆಕ್ ಒಂದುದು ಪಾಕ ಕಾರ್ಯಕ್ರಮಲೇನು ಮಲ್ತೊಂದುಂಡೊಂದು ಪಂಡೆರ. ಎಂಐಒದ ಹಿರಿಯ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ರೋಹನ್ ಚಂದ್ರಗಟ್ಟಿ, ಹಿರಿಯ ನಟೆ ದೀಪಕ್ ರೈ ಪಾಣಜೆ, ಸಂಸ್ಥೆದ ಮುಖ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಲಾಲ್ ಮಡತಿಲ್ ಪಾಲ್ದೊಂಡೆರ. ದೈಕ್ಲೆಗ್ ನೀರ್ಮೈಪುನ ಸಂಸ್ಥೆದ ಬೇಲದಕ್ಲೆಗ್ ಜೈವಿಕ ವೈದ್ಯಕೀಯ ತ್ಯಾಜ್ಯ ಬಗೆಟ್ ತೂವನ್ನ ಜಾಗೃತಿ ಕಾರ್ಯಕ್ರಮ ನಡೆತಂಡು. ಯಕ್ಷಲಹರಿ ಯುಗ ಪುರುಷ ಕಿನ್ನಿಗೊಳಿದ 33ನೇ ವರ್ಷದ ಸಂಭ್ರಮ ಚರಿತಂ ಮಹಾತ್ಮಾನಂ ಕರ್ನಾಟಕ ಬ್ಯಾಂಕ್ ತಾಳಬದ್ದಲೆ ಸಪ್ತಾಹ ಕಿನ್ನಿಗೊಳಿದ ಯುಗ ಪುರುಷ ಸಭಾಭವನ ನಡ್ತೊಂದಿದ್ದದ ಬುಧವಾರ 3ನೇ ದಿನ ರುಕ್ಮಾಂಗದ ಪ್ರಸಂಗದ ಕೂಟ ಅಟಣೆ ಆದಿತ್ತಂಡ. ಯಕ್ಷಲಹರಿದ ಗುರ್ಕಾರ್ಯ ರಘುನಾಥ ಕಾಮತ್ ಕೆಂಚನೆ ಕರೆಯದುಕೊಂಡರ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರ್ಕಾರ್ಯರು ಹರಿಕೃಷ್ಣ ಪುನರರು ಗುರ್ಕಾರ್ಮಿಡ್ ನಡೆದಿನ ಸಭಾಲಿಸಡ್ ಆಳ್ವಸ್ ಕಾಲೇಜದ ಉಪನ್ಯಾಸಕಿ ಡಾಕ್ಟರ್ ಸುಧಾರಾಣಿ ಡಾಕ್ಟರ್ ನಾರಾಯಣ ಶೆಟ್ಟಿ ನೆಂಪುದ ಭಾಷಣ ಮಲ್ತೆರ. ಆಟದ ಹಿರಿಯ ವೇಷಧಾರ ಸುಂದರಗೌಡ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಕಟೀಲು ವೆಂಕಟರಮಣ ಅಸ್ರಣ್ಯರು ಆಶೀರ್ವಚನ ಕೊಡ್ದು ಯಕ್ಷಗಾನ ತಾಳಮದ್ದಲದಂಚಿನ ಕಲಾ ನಮನೆಲು ಜವನ ಅಲ್ಮದಕ್ಲೆಡ ಸಂಸ್ಕೃತಿ ಸಂಸ್ಕಾರದ ಒಟ್ಟುಗು ಭಾಷೆದ ಬಗೆಟ್ ಎಡ್ಡೇನ ತಿರಿಪಾದು ಬುಲೆ ಪಾವಡೊಂದು ಪಂಡೆರ. ಯಕ್ಷಲಹರಿ ಮರ್ಯಾದೆ ಗುರ್ಕಾರ್ಯರುವ ಕಬ್ಯದ್ರದ ಉದ್ಯಮಿ ಶ್ರೀಪತಿ ಭಟ್, ಸುರತ್ಕಲ್ದ ಉದ್ಯಮಿ
ಟಿಎನ್ ರಮೇಶ್, ಕುಡ್ಲದ ರಾಘವೇಂದ್ರ ಮಠದ ಜಯರಾಮ ಉಡುಪ, ಉದ್ಯಮಿ ಸುದರ್ಶನೆ, ಯುಗ ಪುರುಷದ ಭುವನಾಭಿರಾಮ ಉಡುಪ, ವಿನಯ ಆಚಾರ್ಯ, ಉಮೇಶ್ ನೀಲಾವರ, ಅಶ್ವಥರಾವ್, ಆಕಾಶ್ ರಾವ್, ವೇದವ್ಯಾಸರಾವ್, ರಾಮಹೊಳ್ಳ, ಸುಧಾಕರ ಕುಲಾಲ್ ಪಾಲ್ಗೊಂಡರು. ಶ್ರೀ ವತ್ಸ ಭಟ್ ಕಾರ್ಯಕ್ರಮ ಸುಧಾರ್ತೆರ ಕಾರ್ಯಂತರ ವಸಂತ ದೇವಡಿಗ ಸೊಲ್ಮೆ ಸಂದಯರು. ಹಾಗಾಗಿ ಅಂತರಂಗ ಮತ್ತು ಬಹಿರಂಗ ಎರಡರಲ್ಲೂ ಕಾಡಿನಲ್ಲಿ ಎಲೆಮನೆಯನ್ನು ಕಟ್ಟಿಕೊಂಡು ನೀನು ನನ್ನ ತಂಗಿಯಾಗಿ ಸಿಕ್ಕಿದ ಅಂದಿನದಿಂದ ನನ್ನ ಮನಸ್ಸನ್ನು ಅತಿ ಹೆಚ್ಚು ರಮಿಸಿದವಳು. ಈಗ ಅಧಿಕ ಶ್ರಾವಣ ಮಾಸ, ಯಕ್ಷಲಹರಿಯವರು ಆಚರಿಸುತ್ತಿರುವುದು ಕೂಡ ಅಧಿಕ ಮಾಸದ ಫಲವನ್ನೇ. ಹೇಗೆ ಅಂತ ಕೇಳಿದರೆ, ಅಧಿಕ ಮಾಸದಲ್ಲಿ 33 ದಾನವನ್ನು ಕೊಡಬೇಕಂತೆ. ಯಕ್ಷಲಹರಿಯ ಸದಸ್ಯರೆಲ್ಲ ಸೇರಿ ಈಗ 33ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. 33 ಅಂತೇಳಿ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ದೇವತೆಗಳು, ಆ 33 ಕೋಟಿ ದೇವತೆಗಳು. ಇವರು ಆಚರಿಸುವ ಈ ತಾಳಮದ್ದಳೆ ಸಪ್ತಾಹ ದೇವರಿಗೆ ಪ್ರೀತಿ ಆಯಿತು ಅಂತೇಳಿ ನನ್ನ ಅಂಬೋಣ. ಯಕ್ಷಗಾನ ಸಾಹಿತ್ಯ ಮತ್ತು ಶಾಸ್ತ್ರ ಪರಂಪರೆಯ ಬೆಳವಣಿಗೆಗೆ ದೊಡ್ಡ ಮಟ್ಟದ ಕೆಲಸ ಮಾಡಿದವರು ಶ್ರೀಮಂತೂರವರು. ಕನ್ನಡ ಛಂದಸ್ಸಿನಲ್ಲಿ ಏನಿದೆಯೋ ಅದು ಯಕ್ಷಗಾನದಲ್ಲಿಯೂ ಇದೆ ಅಂತ ಹೇಳಿ ಅಧ್ಯಯನ ಮತ್ತು ಸಂಶೋಧನೆಯಿಂದ ಮಂಡನೆ ಮಾಡಿದವರು ಇವರು. ಹಾಗೆಯೇ ಅದೇ ಛಂದಸ್ಸುಗಳನ್ನು ಪ್ರಾಯೋಗಿಕವಾಗಿ ಬಳಸಿಕೊಂಡು ಯಕ್ಷಗಾನ ಪ್ರಸಂಗಗಳನ್ನು ಸ್ಪಷ್ಟವಾಗಿ ಮತ್ತು ಅಷ್ಟೇ ಸ್ಫುಟವಾಗಿ ಬರೆದವರು ಇವರು. ಯಕ್ಷಗಾನಗಳಲ್ಲಿ ಅಡಗಿಗುಳಿದಂತಹ ಪದ್ಯ ಜಾತಿಗಳನ್ನು ಶೋಧನೆ ಮತ್ತು ಮಂಡನೆ ಮಾಡಿದವರು. ಯಾಕಂದರೆ ಅವರ ಮಾತುಗಳು ಕೂಡ ಅಷ್ಟೇ ಸ್ಪಷ್ಟತವಾಗಿ ಛಂದೋಬದ್ಧವಾಗಿ ಇರುವುದನ್ನು ನಾವೆಲ್ಲರೂ ಕೇಳಿದ್ದೇವೆ ಮತ್ತು ಅದನ್ನು ಗ್ರಹಿಸಿದ್ದೇವೆ. ಈ ಕರಾವಳಿ ಇದೆಯಲ್ಲ, ಇದು ಪಂಡಿತ ಪರಂಪರೆ. ಅಂದ್ರೆ ಸಣ್ಣ ಪುಟ್ಟ ಮಾನ್ಯಮರು ಇದ್ದವರಲ್ಲ. ಕಡೆಂಗೋಡ್ಲು ಶಂಕರ ಭಟ್ರು, ಮಂಜೇಶ್ವರ ಗೋವಿಂದ ಪೈಗಳು, ಸೇಡಿಯಾಪು, SVP ಇಂಥ ಮಹಾನ್ ವಿದ್ವಾಂಸರ ನೆಲೆ ಇದು. ಯುಗ ಪುರುಷುಡ ತಾಳಮದ್ದಳೆ 7 ಗಂಟೆ ಪೋಡು ಎಂಜಿನ ಪುಡಬಣ್ಣ ನಿಕಲಿಗೆ ಪುರುಷೋತ್ ಪೋನವಿ ಆ ಸಮಯಕ್ಕೂ ಸರಿಯಾದ ಪೋಂಡ ಮಾತ್ರ ನಿಕ್ಕಲು ಪ್ರತಿ ಒಂಜಿ ಕಾರ್ಯಕ್ರಮ ಭಾಗವತಿಕ್ಕು ನಂಜಿ ಅವಕಾಶ ನಿಕ್ಕಲೆ ಉಂಟು. ಅಂಚಿನ ಒಂಜಿ ಸಮಯ ಶಿಸ್ತದ ಒಂಜಿ ಒಂದು ಬಣ್ಣ ಅವು ಯುಗ ಪುರುಷರ ಉಡುಪೇರಿನ ಕಾರ್ಯಕ್ರಮ. ಗೊಬ್ಬುಲಿನ ಕ್ಷೇತ್ರದ ಸಾಧನೆಗಾದ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ ಕುಡ್ಲದ ಶ್ರೀದೇವಿ ಬರವು ಸಂಸ್ಥೆಲಿನ ತಾಪಕ ಗುರುಕಾರ್ಯರು ಹೋಟೆಲ್ ಉದ್ಯಮಿ ಎ ಸದಾನಂದ ಶೆಟ್ಟಿಯರಿಗೆ ಬಂಟೆರ್ನ ಸಂಘ ಉರ್ವ ಅಶೋಕನಗರದಲ್ಲಿ ಕೊಡು ಶುಕ್ರವಾರ ಸಮ್ಮಾನದ ಮರ್ಯಾದೆ ಮಲ್ತೆರ. ಕುಡ್ಲ ಜ್ಯೋತಿದ ಹೋಟೆಲ್ ಕುಡ್ಲಾ ಕೋಟ್ ಸಭಾಂಗಣದ ನಡಪಾಯಿನ ಕಾರ್ಯಕ್ರಮಟ್ಟು ಉರ್ವ ಅಶೋಕನಗರ ಬಂಟೆರ್ನ ಸಂಘದ ಪದಾಧಿಕಾರಿಗಳು ಸದಸ್ಯರು ಶಾಲ್ಪದಿತ್ತದ ಫಲಪುರ್ಪ ಕೊಡ್ದು ನೆಂಪುದ ಕಾಣಿಕೆಯನ್ನು ಕೊಡ್ದು ಮರ್ಯಾದೆ ಸಂದಾಯಿತ ಮಲ್ತೆರ. ಸಂಘದ ಗುರುಕಾರ್ಯರ ರವಿ ಶೆಟ್ಟಿ ಅಶೋಕನಗರ, ಪಣವದ ಅಧಿಕಾರಿ JV ಶೆಟ್ಟಿ, ಜತೆ ಕಾರ್ಯಂತರ ಸತೀಶ್ ಕೊಡಿಯಾಲಬೈಲ್, ಒತ್ತು ಗುರುಕಾರ್ಯರು ಶೇಖರ ಶೆಟ್ಟಿ, ವಿಶ್ವನಾಥ ಶೆಟ್ಟಿ ತೀರ್ಥಹಳ್ಳಿ ಈ ಪೊಟ್ಟುಡಿತ್ತರು. GSB ಸಮಾಜ ಹಿತರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಬಕ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮುದರಂಗಡಿದ ಒಟ್ಟು ಸಿರಿಗೇಡು ವಿದ್ಯಾಪೋಷಕ ನಿಧಿ 2023-24 ಬರವು ಕಲ್ಪರೆ ಪಣವು ಸಾಯ ಕೊರ್ಪುನ ಶೈಕ್ಷಣಿಕ ಪ್ರೇರಣಾ ಕಾರ್ಯಾಗಾರ ಬಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಸ್ಟ್ 6 ಉಡಿಪುದ ಅಂಬಾಗಿಲು ಅಮೃತ್ ಗಾರ್ಡನ್ ನಡಪರೆ ಉಂಡು. ಈ ಬಗೆಟ್ GSB ಹಿತರಕ್ಷಣಾ ವೇದಿಕೆ ವಿದ್ಯಾಪೋಷಕ ನಿಧಿ ಗುರುಕಾರ್ಯರು SS ನಾಯಕ್ ಮಾಹಿತಿ ಕುರಿಯರು. ಸಮಾಜದ 500 ಜೋಕ್ಲೆಗೆ ಬರವು ಕಲ್ಪರೆ ಪಣವು ಸಾಯ ಕೊರಿಯರ ಇತ್ತದ 100 ಜನ ಏರ್ಲ ಇಜ್ಜಂದಿನಕ್ಲೆನ ದತ್ತಗದ ತೊನುಂಡು ಸಮಾಜದ ಪಾಕ ಜನ ದಾನಿಲು ಪಣವು ಒದಗಾದಿರು ಲೇಸಡು ಸುಪ್ರೀಂ ಕೋರ್ಟ್ ವಕೀಲರಾದಿತ್ತಿನ MV ಕಿಣಿಯರು ನೆಂಪು ಮಲ್ತೊನುಂಡು ಆಗಸ್ಟ್ 6 ಕಾಂಡೆ ಒರಂಬರೇಕ್ ಉದಿಪನಾಪುಂಡು ಬರವು ಬೇಲದ ಅವಕಾಶ ಬೊಕ ಶೈಕ್ಷಣಿಕ ಪ್ರೇರಣಾ ಕಾರ್ಯಗಾರನು ತ್ರಿಷಾ ವಿದ್ಯಾ ಶೈಕ್ಷಣಿಕ ಸಮೂಹ ಸಂಸ್ಥೆಲಿನ ತಾಪಕಿರು ಗೋಪಾಲಕೃಷ್ಣ ಭಟ್ ನಡಪಾದ ಕೊರ್ಪೆರಂದು SS ನಾಯಕ್ ಪಂಡ್ಯರು. GSB ಸಮಾಜ ಹಿತರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಹಾಗೂ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮುದರಂಗಡಿ ಇವರ ಜಂಟಿ ಆಶ್ರಯದಲ್ಲಿ ವಿದ್ಯಾಪೋಷಕ ನಿಧಿ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಂ ಹಾಗೂ ಶೈಕ್ಷಣಿಕ ಪ್ರೇರೇಪಣಾ ಶಿಬಿರ ಸುಮಾರು 500 ಜನ ಸಮಾಜದ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು
ವಿತರಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಲ್ಲಿ ಸುಮಾರು 100 ಜನ ವಿದ್ಯಾರ್ಥಿಗಳು, ಹೆತ್ತವರು ಇಲ್ಲದವರು ಅಥವಾ ತಂದೆಯನ್ನು ಕಳೆಕೊಂಡವರು ಕೂಡ ಇದ್ದಾರೆ. ಇವರನ್ನು ನಾವು ಸಂಪೂರ್ಣ ದತ್ತು ಸ್ವೀಕಾರ ಕೂಡ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಲು ಅನೇಕ ಕೊಡುಗೈ ದಾನಿಗಳಾಗಿ ನಮ್ಮ ಸಮಾಜದ ಅನೇಕ ಜನರು ತಮ್ಮ ದೇಣಿಗೆಯನ್ನು ನೀಡಿದ್ದಾರೆ ಕೂಡ. ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳಾದ ಲೇಟ್ ಶ್ರೀ MV ಕಿಣಿ ಅವರ ಒಂದು ಸಂಸ್ಮರಣೆಯನ್ನು ಕೂಡ ಮಾಡಲಿದ್ದೇವೆ. 615ಕ್ಕಿಂತಲೂ ಹೆಚ್ಚು ಹಾಗೂ PUCಯಲ್ಲಿ 585ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ರ್ಯಾಂಕ್ ವಿಜೇತರಿಗೆ, ಅನೇಕ ಬೇರೆ ಬೇರೆ ಒಂದು ಡಿಗ್ರಿಗಳಲ್ಲಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟಲ್ಲಿರ್ಬೋದು, ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಕಳೆದ 1 ವರ್ಷದಲ್ಲಿ ಪಾಸಾದ CA ಪಾಸಾದ ವಿದ್ಯಾರ್ಥಿಗಳಿಗೆ ಹಾಗೂ PhD ಪದವಿಯನ್ನು ಪಡೆದವರಿಗೆ ಸನ್ಮಾನವನ್ನು ಮಾಡಲಿದ್ದೇವೆ. ನಮ್ಮ ಸಮಾಜ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿದೆ. ಆದರೆ ನಮ್ಮ ಸಮಾಜದಲ್ಲಿಯೂ ಕೂಡ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ಇದೆ ಅಂತ ತಿಳಿದು ನಾವು ಸುಮಾರು 209 ಕುಟುಂಬಗಳನ್ನು ಗುರುತಿಸಿ ಪ್ರತಿ ತಿಂಗಳು ಅವರಿಗೆ ತಿಂಗಳಿಗೆ 1,000 ರೂಪಾಯಿ ಕುಟುಂಬ ಚೈತನ್ಯ ನಿಧಿ ಎನ್ನುವಂತಹ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆವು. ಪ್ರತಿ ವರ್ಷ ನಾವು 50ರಿಂದ 60ರಷ್ಟು ಶೈಕ್ಷಣಿಕ ದತ್ತು ಸ್ವೀಕಾರ ಯೋಜನೆಯಲ್ಲಿ ಅಂತಹ ವಿದ್ಯಾರ್ಥಿಗಳ ಸಂಪೂರ್ಣ ಶೈಕ್ಷಣಿಕ ಖರ್ಚು ವೆಚ್ಚಗಳನ್ನು ನಾವು ವಿದ್ಯಾರ್ಥಿ ವೇತನದ ಮೂಲಕ ಭರಿಸ್ತಾ ಇದ್ದೇವೆ. ಹಾಗಾಗಿ ಕುಟುಂಬ ಚೈತನ್ಯ ನಿಧಿ, ವಿದ್ಯಾಪೋಷಕ ವಿದ್ಯಾರ್ಥಿ ವೇತನ, ಆರೋಗ್ಯ ಚೈತನ್ಯ ನಿಧಿ, ನಾವು ಆರೋಗ್ಯ ಸಮಸ್ಯೆ ಬಂದಾಗ ಅವರಿಗೆ ನಾವು ಆರ್ಥಿಕವಾಗಿ ಸಹಕಾರವನ್ನು ನೀಡ್ತೇವೆ. 2 ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕ ಕುಟುಂಬಕ್ಕೆ ನಾವು ನೂತನ ಗೃಹ ನಿರ್ಮಾಣವನ್ನು ಕೂಡ ಮಾಡಿಕೊಟ್ಟಿದ್ದೇವೆ. 8 ಕುಟುಂಬಗಳಿಗೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ಅವರಿಗೆ ನಾವು ಸಂಪೂರ್ಣ ಸ್ವಚ್ಛತಾ ಅಭಿಯಾನದ ಮೂಲಕ ಉಚಿತವಾಗಿ ಸಂಪೂರ್ಣ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೆ. 2.23 ಕೋಟಿ ರೂಪಾಯಿಯನ್ನು ಇಷ್ಟರವರೆಗೆ ನಾವು 1,700 ಜನ ವಿದ್ಯಾರ್ಥಿಗಳಿಗೆ ಕಳೆದ 9 ವರ್ಷಗಳಿಂದ ನಾವು ವಿತರಿಸ್ತಾ ಬರ್ತಾ ಇದ್ದೇವೆ. ಈ ವರ್ಷದ ಕಾರ್ಯಕ್ರಮ ಅಮೃತ್ ಗಾರ್ಡನ್ ಅಂಬಾಗಿಲು ಉಡುಪಿಯಲ್ಲಿ ಜರುಗಲಿಕ್ಕಿದೆ. ನಾಡ್ದು ಆಗಸ್ಟ್ 6 ಆದಿತ್ಯವಾರದಂದು. ಆ ದಿವಸ ನಾವು ಸುಮಾರು 500ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜನರಲ್ ಸ್ಕಾಲರ್ಶಿಪ್ ಮತ್ತು ಶೈಕ್ಷಣಿಕ ದತ್ತು ಯೋಜನೆಯಲ್ಲಿ ಒಟ್ಟು 75 ಲಕ್ಷ ರೂಪಾಯಿಯನ್ನು ನಾವು ವಿದ್ಯಾರ್ಥಿ ವೇತನದ ಮೂಲಕ ವಿತರಿಸುತ್ತಿದ್ದೇವೆ. ನಾವು GSB ಸಮಾಜ ಹಿತರಕ್ಷಣಾ ವೇದಿಕೆ ಅಂತ ಹೆಸರನ್ನು ಇಟ್ಟುಕೊಂಡರೂ ಕೂಡ ನಾವು GSB ಸಮಾಜವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಇತರ ಸಮಾಜದ ದುರ್ಬಲ ವರ್ಗದವರಿಗೂ ಕೂಡ ಆಗಾಗ್ಗೆ ನಾವು ಸಹಕಾರವನ್ನು ಕೂಡ ನೀಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಮಗೆ ATG ಮತ್ತು CSR ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಿಂದ CSR ಸಿಕ್ಕಿದೆ ಮತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ ATG ಎಕ್ಸೆಂಪ್ಷನ್ ಕೂಡ ನಮ್ಮ ದಾನಿಗಳಿಗೆ ಲಭ್ಯ ಇದೆ. ಯಕ್ಷಲಹರಿ ಕಿನ್ನಿಗೊಳಿದ 33ನೇ ವರ್ಷದ ಸಂಭ್ರಮ ಚರಿತಂ ಮಹಾತ್ಮನಃ ಕರ್ನಾಟಕ ಬ್ಯಾಂಕ್ ತಾಳಮದ್ದಲೆ ಸಪ್ತಾಹ ಕಿನ್ನಿಗೊಳಿದ ಯುಗ ವೃಕ್ಷ ಸಭಾಭವನಡು ನಡೆತೊಂದಿದ್ದು ಗುರುವಾರ 4ನೇ ದಿನ ಪ್ರಹ್ಲಾದ ಚರಿತ್ರೆ ಪ್ರಸಂಗದ ಕೂಟ ಅಟ್ಟಣೆ ಆದಿತ್ತಂಡು. ಯಕ್ಷಲಹರಿ ಗುರುಕಾರ್ಯರು ಕೆಂಚನಕೆರೆ ರಘುನಾಥ ಕಾಮತ್ ಎತ್ಕೊಂಡರು. ಹರೀಶ್ P ಶೆಟ್ಟಿ ಭಾಗವತಿಯರು ಕೆಂಚನಕೆರೆ ಮೆರನ ಬಗೆಟ್ ಯೋಗ ಮಾಸ್ಟರ್ ಜಯ ಮುದ್ದು ಶೆಟ್ಟಿ ನೆಂಪುದ ಭಾಷಣ ಮಲ್ತಿರ. ಮುಲ್ಕಿ ಬಂಟರ್ನ ಸಂಘದ ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ ಗುರುಕಾರ್ಮಿಡ್ ಹಿರಿಯ ಯಕ್ಷಗಾನ ಕಲಾವಿದರು ಸದಾನಂದ ಕುಲಾಲ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಕಟೀಲು ಕಮಲಾದೇವಿ ಪ್ರಸಾದ ಅಸ್ರಣ್ಯರ ಆಶೀರ್ವಚನ ಕೊಡ್ತು. ಯುಗ ಪುರುಷ ಸುರುಮಾಲ್ತಿನ ಕೊಡತ್ತೂರು ಉಡುಪಿರು ಧೀಮಂತ ವ್ಯಕ್ತಿ ಜ್ಞಾನ ಯಜ್ಞ ಪಂಡ ಒಂದುವೇ ತಾಳಮದ್ದಲೆ ಇಂದನು ಜನ್ಮ ಮನಸ್ಸುಗ ಮುಟ್ಟು ನಂಚ ನಮ್ಮ ಕುಡ್ಲ ಚಾನಲ್ ತೂವೊಂದುಂಡು ತಾನು ಮುಲ್ಪಬೊಕ್ಕ ಕಟ್ಟಿಲ್ಡು ನಡಪುನ ಕೂಟೊಲೆಡು ಅರ್ಥ ಮನ್ಪುನೇನು ಉಂತಾದಜಿ ಪುರಾಣಲೇನು ಜನಕ್ಲಿಗ್ ಮುಟ್ಟಾವನ ವೇದಿಕೆ ಯಕ್ಷಲಹರಿಂದ ಪಂಡಿರ. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆರ ಪಾತಿರ್ದು ಪೊರ್ತುಗು ಸರಿಯಾದ ಸುರುವಾಪನ ಕಾರ್ಯಕ್ರಮ ಪಂಡ ಅವು ಯಕ್ಷಲಹರಿದ ತಾಳಮದ್ದಲೆ ಆದುಂಡು ಮುಲ್ಪದ ಬೊಕ್ಕ ಕಟೀಲ್ದ ಕೂಟನು ನಮ್ಮ ಕುಡ್ಲ ಚಾನೆಲ್ಡು ತೂಪನಕ್ಲು ಹೆಚ್ಚ ಜನ ಉಲ್ಲೇರ. ಯಕ್ಷಲಹರಿ 51ನೇ ವರ್ಷದ ಆಚರಣೆ ಮಲ್ಪಡಂದು ಎಡ್ಡಿಪು ಬೈಕೇರ. ಹಿಂದೂ ವಿದ್ಯಾದಾಯಿನಿ ಸಂಘ ಸುರತ್ಕಲ್ದ ಜಯಚಂದ್ರ ಹತ್ವಾ, ವಿಜಯ ರೈತರ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರ ರಂಗನಾಥ ಶೆಟ್ಟಿ, ವಿಜಯ ಬ್ಯಾಂಕ್ದ ದುಂಬುದ ಅಧಿಕಾರಿ ಜಯಪ್ರಕಾಶ್ ಪಡಿವಾಳ್, ಕುಡ್ಲದ ಹಿರಿಯ ಅಂಚನೆ ಅಧೀಕ್ಷಕರು ಸುಧಾಕರ ಮಲ್ಯ, ಯಕ್ಷಗಾನ ಸಂಘಟಕರು ಭುಜಬಲಿ ಧರ್ಮಸ್ಥಳ ಬಿನ್ನರದು ಪಾಲ್ಗೊಂಡರು. ದಿನೇಶ್ ಆಚಾರ್ಯ, ಶ್ರೀಪತಿ ಭಟ್, ಡಾಕ್ಟರ್ ಹರಿಕೃಷ್ಣ ಪುನರೂರು, ಭುವನಾಭಿರಾಮ ಉಡುಪ, ವಿನಯ ಆಚಾರ್, ವಸಂತ ದೇವಾದಿಟ್ಟಿಗ, ದೇವಿದಾಸ್ ಶೆಟ್ಟಿ, ಪಶುಪತಿ ಶಾಸ್ತ್ರಿ ಪಾಲ್ಗೊಂಡರು. ಕಿನ್ನಿಗೋಳಿಯ ಇಲ್ಲಿ ಯುಗಪುರುಷ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಕಲೆಯನ್ನು
ಎಲ್ಲ ಜನಮಾನಸಕ್ಕೆ ಮುಟ್ಟುವಂತಹ ಮಾಡಿದಂತಹ ಧೀಮಂತ ಶ್ರೀಮಂತ ವ್ಯಕ್ತಿ ಕೊಡೆತ್ತೂರು ಅನಂತ ಪದ್ಮನಾಭ ಉಡುಪರು. ಇಲ್ಲಿ ಸ್ಥಾಪಿಸಿದ್ರಿಂದ ಈ ಯಕ್ಷಲಹರಿ ಎಂಬ ಈ ಸಂಸ್ಥೆ ಕೂಡ ಬೆಳಿಬೇಕಿದ್ರೆ ಅದೇ ಈ ವೇದಿಕೆಯೇ ಕಾರಣ. ವೇದಿಕೆ ಇಲ್ಲದಿದ್ದರೆ ಯಾವುದೂ ಆಗುವುದಿಲ್ಲ. ಭಾಗವತಿಕೆ ಎಂಬುದು ಅದು ಸಾಧಾರಣವಾಗಿ ಬರತಕ್ಕಂತಹ ಕಲೆಯಲ್ಲ. ಅದು ಅದಕ್ಕೋಸ್ಕರ ಅದಕ್ಕೆ ಹೆಸರಿಡುವಾಗಲೇ ಹಿಂದೆ ಅವರು ಹಾಡುಗಾರಿಕೆ ಅಂತ ಹೇಳಲಿಲ್ಲ, ಭಾಗವತಿಕೆ ಎಷ್ಟು ಎತ್ತರವಾದ ಹೆಸರನ್ನಿಟ್ಟಿದ್ದಾರೆ. ಭಗವಂತನ ಬಗ್ಗೆ ಹೇಳತಕ್ಕಂತಹ ಕೀರ್ತನೆಗಳನ್ನು ಹೇಳತಕ್ಕವರು, ಹಾಗಾಗಿ ಭಾಗವತೋತ್ತಮರು ಅಂತ ಅವರನ್ನು ಅಷ್ಟು ಉತ್ತಮ ಸ್ಥಾನಕ್ಕೆ ಇರಿಸಿದ್ದಾರೆ. ಅಂತಹ ಸಮ್ಮಾನಕ್ಕೂ ಕೂಡ ನಾನು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಇನಿಕಲ ಯಕ್ಷಲಾರಿದ ಕಾರ್ಯಕ್ರಮ ಅವು ಸಮಯಕ್ಕೆ ಸರಿಯಾದ ಶುರುವಾದ ಸಮಯಗ ಅಂತಾಪು ಒಂದೇನು ದಾದ ಬಂದ ಖಾಲಿ ನಿಕ್ಕಿಲೇ ಹತ್ತು ಆ ಕಲಾವಿದರಿಗೆಲ್ಲ ಒಂಜಿ ಶಿಸ್ತನ್ನು ಕಲ್ಪತ್ ಕೊಡ್ತಾರೆ. ಒಂಜಿ ಕಾರ್ಯಕ್ರಮನ ಈ ಪೊರ್ತುದಲ್ಲೇ ಒಂಜಿ ಮುಗಿಪೊಲಿ ಬಂದ ಯಾಲ್ ಒಂಜಿ ತಾಳ ಮದ್ದಲೆ ಒಂದಕ್ಕಿಲ್ಲ ಬೊಕೊಂಜಿ ಕಟ್ಟಿಲೆ ಡಾಪಿನ ತಾಳ ಮದ್ದಲೆಕ್ಕಿಲ್ಲ ಎಷ್ಟು ವೀಕ್ಷೆಗೆ ರವೇನು ವೀಕ್ಷಣೆ ಮಂತದ ಅಕಲ ಸಜೆಷನ್ ಕೊರು ದೇ ಬಂದ ಅಕಲ್ ನಿರೀಕ್ಷೆ ಡುಪ್ಪೆ ಎಡ್ಡೆ ಓಲ್ ತಿಕ್ಕೊಂಡು ಬಂದು ಇಂಚೆನೆ ಕಾರ್ಯಕ್ರಮ ನಿರಂತರ ಅವಡು ಯಕ್ಷಲಾರಿದಕ್ಕಲಿ ಒಂದು 33 ವರ್ಷ ಇಂಚೆ ನಿರಂತರ ನಿಖಿಲ ಅಯ್ಯೋ ಅದು 100 ಮುಟ್ಟ ಅವಡು ದಯ ಬಂದ ಒಂದು ನಿಖಲ ಟೀಮ್ ಎಡ್ಡೆ ಉಂಡು. ವಿಶ್ವ ಬಿಲ್ಲವ ಮಹಿಳಾ ಸಂಘ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ ಕುಡ್ಲ ಇಂದೆತ 3ನೇ ವರ್ಷದ ಕಾರ್ಯಕ್ರಮ ಸಂಭ್ರಮ 2023 ಐತಾರ ಕುಡ್ಲ ಕೊಡಿಯಾಲ ಬೈಲ್ದ ಹೋಟೆಲ್ ದೀಪ ಕಂಫರ್ಟ್ ಸಭಾಂಗಣೋಡು ಕಾಂಡೆ ಒರ್ಮರೆಡ್ದು ಬಯ್ಯ 4 ಮುಟ ಅಟ್ಟಣೆ ಮಲ್ದನಂದು ಸಂಘದ ಸಲಹೆಗಾರರು ಕೆ.ಎ. ರೋಹಿಣಿ ಪ್ರಕಟಣೆಡು ತಿರಿಪಾದಿರು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.